ಬೊಂಬಾಟ್ ಸಿನಿಮಾ ದೋಪಿನಂಚಿನ ಮಾತಾದೋಳು ಪ್ರೇಕ್ಷಕರಿಲ್ಲ ನಮಸ್ಕಾರ. ಯಾನ್ ಸೂರಜ್ ಮಂಗಳೂರು. ಯಾನಿನಿ ಕುಡ್ಲರ್ದು ಸುರತ್ಕಲ್ಗೆ ಬೈದೆ. ಸುರತ್ಕಲ್ದ ಬಂಟರ ಸಂಘದ ಒಂಜಿ ಮದಿಮೆದ ಹಾಲ್ ಉಡುಲ್ಲೆ ಒಂಜಿ ಮದಿಮೆದ ವಾತಾವರಣ ಸುತ್ತಮುತ್ತಲುಂಡು. ಮಸ್ತ್ ಗಾಡಿಲು ಉಂತುದ ಎನ್ನ ಮುಲ್ಪ ತೂವಲಿ ನಿಕುಲು ಮದಿಮೆದ ಎಂಟ್ರಿಡ್ ಒಂಜಿ ಮದಿಮಲ್ನ ಆತಂಡ ಒಂಜಿ ಪಾತ್ರದ ಒಂಜಿ ಫೋಟೋ ಅತನ ಒಂಜಿ ಪುದರು ಉಂಡು. ಒಂದು ಏರ್ನ ದಾದ ನೆತ್ತ ಬಗ್ಗೆ ಒಂಜಿ ಕ್ಯೂರಿಯಾಸಿಟಿ ಉಂಡು, ನಿರೀಕ್ಷೆ ಉಂಡು. ಯಾನೇನಿ ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಪನ್ಪುನಂಚಿನ ಕನ್ನಡ ಸಿನಿಮಾದ ಸೆಟ್ಗೆ ಬೈದೆ. ನಮ್ಮ ಊರುಡೊಂಜಿ ಸಿನಿಮಾ ಶೂಟಿಂಗ್ ಆನಾಗ ಶೂಟಿಂಗ್ ಒಲ್ಪ ನಡತೊಂದುಂಡು. ಆ ಸಿನಿಮಾಡ್ ಏರ್ ಮತ್ತು ಅಭಿನಯ ಮಂತೊಂದುಲ್ಲೇರು. ಈ ಸಿನಿಮಾ ಏರ್ನ ಒಂದು ಪೂರ ತೆರಿಪವನಂಚಿನ ಎಂಗಿನ ಜವಾಬ್ದಾರಿ ಅಂಚಾದ ತುಳು ಬೊಕ ಕನ್ನಡ ಚಿತ್ರರಂಗಡ್ ಪುಗಾರ್ತೆದ ಎಡೆಡ್ಡೆ ಸಿನಿಮಾಲೇನು ಕೊರ್ನಂಚಿನ ಇಸ್ಮಾಯಿಲ್ ಮೂಡುಶೆಡ್ಡೆ ಮೇರ್ನ ನಿರ್ದೇಶನಡ್ ಕನ್ಯಾನ ಸದಾಶಿವ ಶೆಟ್ಟಿ ಸರ್ ಮೇರ್ನ ಒಂಜಿ ನಿರ್ಮಾಣಡ್ ಬರೊಂದುಪ್ಪುನಂಚಿನ ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಸಿನಿಮಾದ ಚಿತ್ರೀಕರಣ ಸುರತ್ಕಲ್ಡ್ ನಡತೊಂದುಂಡು. ಮಸ್ತ್ ಕಲಾವಿದರನ್ನ ಕೊಲ್ಲುಲ್ಲೇರು. ಒಂಜಿ ಖುಷಿದಾದಂದು ಪನ್ನಾಗ 777 ಚಾರ್ಲಿ ಖ್ಯಾತಿದ ಬೊಕ ಬಿಗ್ ಬಾಸ್ 10 ಸೀಸನ್ ಡಿತ್ತಿನಂಚಿನ ಸಂಗೀತ ಶೃಂಗೇರಿ ಆಫ್ಟರ್ 777 ಚಾರ್ಲಿ ಆಯ್ನ ಹಿಡ್ದು ಬೊಕ ಮಸ್ತ್ ವರ್ಷದ ಬೊಕ ನಮ್ಮ ಊರ್ದಕ್ಕನ ಕತೆ ಉಪ್ಪುನ ಸಿನಿಮಾನ ಓಕೆ ಮಂತದ್ದು ಸಿನಿಮಾ ಮಂತ ಒಂದುಲ್ಲೇರು. ಸೊ ಆರ್ಲ ಉಲ್ಲೇರು, ಅರವಿಂದ್ ಅಣ್ಣೆ ಉಲ್ಲೇರು, ಬೇತೆ ಮಾತ ಕಲಾವಿದರು ದೀಪಕ್ ರೈ ಪಾಣಾಜ ಮಾತ ಉಲ್ಲೇರು. ಸೊ ಕೇನೊಂದು ಬರ್ಕ ಮೊಕಲ್ನ ಅಭಿಪ್ರಾಯ ಬೊಕ ಶೂಟಿಂಗ್ ಎಂಚ ನಡತೊಂದುಂಡು ಏರ್ ಮಾತ ಉಲ್ಲೇರು, ಶೂಟಿಂಗ್ ಎಂಚ ಒಂದುಂಡು ಈ ವಿಡಿಯೋ ತುಯ್ಯರ್ ಉಲ್ಲರು ಬಲೆ. ಎಸ್, ನಮ್ಮ ಜೊತೆಗೆ ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡ್ತಾ ಇರುವಂತಹ ಖ್ಯಾತ ಕಲಾವಿದರು ಸಂಗೀತ ಶೃಂಗೇರಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮೊದಲನೇದಾಗಿ ನಮಸ್ಕಾರ ಹಾಗೂ ಮಂಗಳೂರಿಗೆ ಸ್ವಾಗತ. ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಇಲ್ಲಿಂದು ಚಳಿ ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ತುಂಬ ಚಳಿ ಇದೆ ನೋಡಿ. ಇಲ್ಲಿ ನನ್ನ ನೋಡಿದ್ರೆ ನಿಮಗೆ ಅನಿಸ್ತಿಲ್ವಾ? ನಿಜವಾಗ್ಲೂ ಕಾಮಿಡಿ. ಯಾಕಂತ ಹೇಳಿದರೆ ಅಷ್ಟು ಬಿಸಿಲಿದೆ, ಫುಲ್ ಒದ್ದೆ ಆಗಿದ್ದೀವಿ. ಮೇಡಮ್ ಡಬಲ್ ಡ್ರೆಸ್ ಹಾಕಿದ್ದಾರೆ. ಸೊ ಮಂಗಳೂರು ಅಂದಾಗ ಮೇಡಮ್ ನಿಮಗೆ ಯಾವಾಗಲೂ ನೆನಪಾಗೋದು ಏನು ಅಂತ? ಮಂಗಳೂರು ಅಂತ ಹೇಳಿದ್ರೆ ಅಫ್ಕೋರ್ಸ್ ಬೀಚ್, ನಂಗೆ ಅದೇ ಮೊದಲೇ ನೆನಪಾಗೋದು. ಆ್ಯಂಡ್ ನನಗಿಲ್ಲಿ ಶೂಟ್ ಇದೆ ಅಂತ ಹೇಳಿದಕ್ಕೂ ನನಗೆ ಫಸ್ಟ್ ನೆನಪಾಗಿರೋದೆ ನನಗೆ ಎಷ್ಟು ಚೆನ್ನಾಗಿ ಬೀಚ್ ನೋಡ್ಲಿಕ್ಕೆ ಸಿಗುತ್ತೆ, ಎಷ್ಟು ಚೆನ್ನಾಗಿ ವೆದರ್ ಇರುತ್ತೆ ಅಂತ ಎಲ್ಲ. ಆವಾಗ ಇಲ್ಲಿ ಬಂದೆ, ನೋಡಿದೆ, ಆಮೇಲೆ ಗೊತ್ತಾಯಿತು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ. ನನಗೆ ಒಂದು ಬಟ್ಟೆ ಹಾಕ್ಕೊಂಡ್ರೆ ಅದು ಎಷ್ಟು ಒದ್ದೆ ಆಗುತ್ತೆ ಅಂದರೆ ಒಂದ್ಸತಿ ಹಿಂಗೆ ಮಾಡಿದ್ರೆ ಸಾಕು, ಅಷ್ಟು ಸ್ವೆಟ್, ಅಷ್ಟು ನೀರು ಬರ್ತದೆ. ಆ್ಯಂಡ್ ನಾನು ಜಿಮ್ಮಲ್ಲಿ ಇಷ್ಟು ಸ್ವೆಟ್ ಆಗಿರಲಿಲ್ಲ, ಇಲ್ಲಿ ಯಾವ ಥರ ಸ್ವೆಟ್ ಆಗ್ತಾಯಿದ್ದೀನಿ. ಆ್ಯಂಡ್ ಜನ ಇದ್ದಾರಲ್ಲ ಭಾಳ ಸ್ವೀಟ್. ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ. ಈಗ ಸಂಗೀತ ಮೇಡಮ್ ಅವರು ಆಫ್ಟರ್ 777 ಚಾರ್ಲಿ ಎಲ್ಲಿ ಹೋದರು, ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆ್ಯಕ್ಟಿವ್ ಇದ್ರಿ, ಜಿಮ್ ಮಾಡ್ತಾ ಇರ್ಬೋದು, ಒಂದಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದೀರಾ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಏನು ಅಂತ ಹೇಳಿದಾಗ ಎಲ್ಲರಿಗೊಂದು ಕ್ವಶನ್ ಮಾರ್ಕ್. ಇಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೊಟ್ಟು ಕೂಡ ಸಂಗೀತ ಅವರು ಎಲ್ಲಿ ಮಾಯ ಆದರು? ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡ್ರು, ಅದಾದಮೇಲೆ ಯಾಕೆ ಸಿನಿಮಾದಲ್ಲಿ ಅಭಿನಯ ಮಾಡ್ತಾ ಇಲ್ಲ? ಎಲ್ಲಾದರೂ ಸಿನಿಮಾ ಬಿಟ್ರಾ ಅದು ಬೇರೆ ಇಂಡಸ್ಟ್ರಿಗೆ ಹೋಗಿದ್ದಾರಾ? ಈ ಥರ ಎಲ್ಲ ಟಾಕ್ ಇತ್ತು. ಏನು ಹೇಳ್ತೀರಾ? 777 ಚಾರ್ಲಿ ಆದಮೇಲೆ ಬಿಗ್ ಬಾಸ್ ಮಾಡಿದ್ದೆ. ಬಿಗ್ ಬಾಸ್ ಆದಮೇಲೆ ಮಾರಿಗೋಲ್ಡ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಮಾಡಲಿಲ್ಲ ಅಂತಲ್ಲ, ಹುಡ್ಕೊಂಬಂದರೆ ಗೊತ್ತಾಗುತ್ತೆ ಯಾವ ಸಿನಿಮಾ ಮಾಡಿದ್ದೇನೆ ಅಂತ. ಆ್ಯಂಡ್ ಒಂದು ಕಲಾವಿದ ಆದಮೇಲೆ ಪ್ರತಿ ಸಲಿನೂ ಕಾಣಿಸ್ಕೊಳ್ತಾನೇ ಇರಬೇಕನ್ನೋದು ಏನಿಲ್ಲ. ನನಗಿಷ್ಟ ಬಂದಿರೋದನ್ನ ನಾನು ಸುಮಾರಷ್ಟು ಮಾಡಿದ್ದೆ. ಅಂದರೆ ಇವಾಗ ಕಲರ್ಸಲ್ಲೂ ಪ್ರೊಮೋ ಶೂಟೆಲ್ಲ ಆಗಿತ್ತು, ಆಮೇಲೆ ಸುಮಾರು ಒಂದು ಸಾಂಗ್ ಲಾಂಚ್ ಆಯಿತು. ಅದಾದಮೇಲೆ ನನಗೇನು ಅನಿಸ್ತು ಅಂದರೆ ನನಗೆ ಅಷ್ಟು ಕನ್ನಡದಲ್ಲಿ ಅಷ್ಟು ಒಳ್ಳೆ ಸ್ಕ್ರಿಪ್ಟ್ಸ್ ಬರ್ತಾ ಇಲ್ಲ ಅಂತ ಅನಿಸ್ತು. ಸಹಜವಾಗಿ ನೀವೇ ನೋಡ್ದಂಗೆ 2 ವರ್ಷದಲ್ಲಿ ಎಷ್ಟು ಸಿನಿಮಾ ಹಿಟ್ ಆಗಿದ್ದಾವೆ ಕನ್ನಡದಲ್ಲಿ. ಎಕ್ಸಾಕ್ಟ್ಲಿ. ಅಂದರೆ ದಟ್ ಈಸ್ ರಾಂಗ್, ದಟ್ ಈಸ್ ಬ್ಯಾಡ್ ಅಲ್ವಾ? ಒಂದಿಷ್ಟು ದೊಡ್ಡ ಇಂಡಸ್ಟ್ರಿ ಆಗಿಬಿಟ್ಟು ಇಷ್ಟು ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಇರಬೇಕಿದ್ರೆ, ಇಷ್ಟು ಒಳ್ಳೆ ಆ್ಯಕ್ಟರ್ಸ್ ಇರಬೇಕಿದ್ರೆ ಯಾಕೆ ಈ ಕೊರತೆ? ನಮ್ಮ ಜನ ಇಲ್ವಾ ನೋಡೋಕ್ಕೆ? ಇದ್ದಾರೆ. ಕನ್ನಡದಲ್ಲಿ ಎಷ್ಟು ಸಿನಿಮಾಸ್ ಆಗ್ತವೆ ಬೇರೆ ಲ್ಯಾಂಗ್ವೇಜಿಂದು. ಸೊ ನೋಡೋಕ್ಕೆ ಜನ ಇದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಅಂಥ ಸ್ಕ್ರಿಪ್ಟ್ ಬರೋದ್ರಿಂದಾನೇ ನಾನು ಕೂಡ ಯಾವುದೂ ಆಯ್ಕೆ ಮಾಡ್ಕೊತಿಲ್ಲ. ಬಿಕಾಸ್ ಯಾವುದೇ ವರ್ಕ್ ಆಗಿಲ್ವೋ ಆ ಸ್ಕ್ರಿಪ್ಟ್ ನನಗೆ ಬಂದಿದ್ವು. ಎಂತ ಗೊತ್ತಾ, ನಾವು ಕೆಟ್ಟ ಸಿನಿಮಾ ಮಾಡಿದಾಗ ಬಂದು ಹೇಳ್ತಾರೆ ಎಲ್ಲರೂ ಎಷ್ಟು ಚೆನ್ನಾಗಿಲ್ಲ ಈ ಮೂವಿ, ಏನಕ್ಕೆ ಒಪ್ಕೊಂಡಿದ್ರಾ ಅಂತ. ಬಟ್ ಅದೇ ನಾವು ರಿಜೆಕ್ಟ್ ಮಾಡಿದಾಗ ಯಾರು ಕೂಡ ಒಳ್ಳೇದಾಯ್ತದೆ ರಿಜೆಕ್ಟ್ ಮಾಡಿದ್ರೆ ಅಂತ ಯಾರೂ ಹೇಳೋದಿಲ್ಲ. ಸೊ ಅದಕ್ಕೆ ಮಾಡಿದ್ರೆ ಯಾವ್ದು ನಾವು ರಿಜೆಕ್ಟ್ ಮಾಡ್ತೀವಲ್ಲ ಅದು ಯಾರಿಗೂ ಕಾಣಿಸೋದಿಲ್ಲ, ಅದಕ್ಕೆ ಯಾರು ಬೇಷನಕ್ಕೆ ಇರೋದಿಲ್ಲ. ಅದೇ ನಾವೇನಾದರೂ ತಪ್ಪು ಡಿಸಿಷನ್. ಇವಾಗ ನಾನು ಬಿಗ್ ಬಾಸ್ ಹೋಗೋದ ಮೇಲೆ ಎಷ್ಟು ಜನ ಹೇಳಿದ್ರು ಬಿಗ್ ಬಾಸ್ ಹೋಗಿ ತಪ್ಪಾಯ್ತಾ ಅಂತ ಕೇಳಿದ್ದಾರೆ. ನನಗೆ ನಂಗೆ ಅನಿಸ್ಲಿಲ್ಲ. ಬಟ್
ಅದೇ 4 ವರ್ಷದಿಂದ ನಾನು ಮಾಡಲ್ಲ ಅಂತ ಹೇಳಿದಾಗ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ, ಯಾಕೆ ಬಿಗ್ ಬಾಸ್ ಮಾಡ್ತಿಲ್ಲ, ಒಳ್ಳೆ ಕೆಲಸ ಮಾಡಿದರೆ ಬಿಗ್ ಬಾಸ್ ಮಾಡಿಲ್ಲ ಅಂತ ಯಾರೂ ಹೇಳಲಿಲ್ಲ. ಸೊ ಇದೆಲ್ಲ ಮೈಂಡ್ ಸೆಟ್ಟು, ಪರ್ಸ್ಪೆಕ್ಟಿವ್ಸು ಆ್ಯಂಡ್ ಆ್ಯಸ್ ಅ ಕಲಾವಿದೆ ನನಗೇನು ಮಾಡಬೇಕು ನಾನು ಮಾಡಿದ್ದೀನಿ. ಈ 2 ವರ್ಷದಲ್ಲಿ ಸುಮಾರಷ್ಟು ನನ್ನ ಪರ್ಸ್ನಲ್ ಏನು ಮಾಡಬೇಕಂತ ಇದ್ದೆ, ಆ್ಯಸ್ ಅ ಹೀಲರ್ ಕಲಿಬೇಕಂತ ಇದ್ದೆ, ಸ್ಪಿರಿಚುವಾಲಿಟಿ ಕಡೆ ನಾನು ಹೋಗಿದ್ದೀನಿ, ಅದನ್ನು ನಾನು ಮಾಡಿದೆ. ಆಮೇಲೆ ಈ ಸಿನಿಮಾದ ಮುಂಚೆನೂ ಒಂದು ಹಾರರ್ ಸಿನಿಮಾ ಸೈನ್ ಮಾಡಿದ್ದೆ ನಾನು. ಸೊ ಸ್ಕ್ರಿಪ್ಟ್ ಚೆನ್ನಾಗಿದ್ದರೆ ಯಾಕೆ ಮಾಡಲ್ಲ, ಮಾಡ್ತೀನಿ. ತಂಡ ಚೆನ್ನಾಗಿರಬೇಕು, ಸ್ಕ್ರಿಪ್ಟ್ ಚೆನ್ನಾಗಿರಬೇಕು, ಅದೆಲ್ಲ ಕಾಲ ಕೂಡಿ ಬರಬೇಕು. ಆ ಥರ ಮಾಡೋದಲ್ಲ, ಆ ಥರ ಮಾಡಿನೇ ಇಷ್ಟು ಸಿನಿಮಾಸು ಫ್ಲಾಪ್ ಆಗ್ತಿರೋದು ನಮ್ಮ ಸಿನಿಮಾಸಲ್ಲಿ. ನೀವು ಕತೆ ಸೆಲೆಕ್ಷನ್ ಬಗ್ಗೆ ಮಾತನಾಡಿದ್ರಿ. ರೈಟರ್ಸ್ ಬೇಕು, ಒಳ್ಳೆ ಡೈರೆಕ್ಟರ್ಸ್ ಬೇಕು, ಒಳ್ಳೆ ಥೀಮ್ ಇರುವಂಥ ಸಬ್ಜೆಕ್ಟ್, ಏನು ಸದಭಿರುಚಿಯ ಸಿನಿಮಾಗಳು ಅಂತ ಹೇಳಿದರೆ ಜನರಿಗೆ ಮೆಚ್ಚುವಂಥದ್ದು. ಸೊ ಇವಾಗ ನೀವು ಮಂಗಳೂರು ಬೇಸ್ಡ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಇಸ್ಮಾಯಿಲ್ ಮೂಡ್ಶೆಡ್ಡೆ ಅಂತ. ತುಂಬ ಖುಷಿಯಾಯಿತು. ಮೊನ್ನೆ ಮುಹೂರ್ತ ಸಮಯದಲ್ಲೂ ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಒಂದು ರೈಟಪ್ ಹಾಕಿ ಒಂದು ಪೋಸ್ಟ್ ಕೂಡ ಹಾಕಿದ್ರಿ. ಸೊ ಈ ಕಥೆಯನ್ನು ಚೂಸ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಲಿ ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಏನು ವಿಶೇಷ ಇತ್ತು, ಅವ್ರು ಮತ್ತು ನಿಮ್ಮನ್ನು ಒಪ್ಪಿಸಿದ ರೀತಿ ಕೂಡ ಹೇಗಿತ್ತು ಅಂತ? ಸೊ ಸರ್ನ ಮೀಟ್ ಆಗೋಕ್ಕಿಂತ ಮುಂಚೆನೇ ನಾನು, ಅಂದರೆ ಈ ನಡುವೆ ಹೇಗೆ ಮಾಡ್ತಿದ್ದೆ ನಾನು ಸೆಲೆಕ್ಷನ್ ಅಂದರೆ, ಹೋಗಿ ಮೀಟ್ ಆಗೋದಲ್ಲ ಆಯ್ತು, ಅಂದರೆ ಸುಮಾರು ಮೀಟಿಂಗ್ ಹಾಗೆ ಮಾಡಾಯಿತು. ಅಂದರೆ ಹೋಗಿ ಮೀಟ್ ಮಾಡೋದು, 3 ಗಂಟೆ ನರೇಷನ್ ಕೊಡೋದು, ಆಮೇಲೆ ಯಾವುದು ಕೂಡ ಸೆಟ್ ಆಗದಿರೋದು, ಇದೆಲ್ಲ ಟೈಮ್ ವೇಸ್ಟು. ಒಂದಿಷ್ಟು ಮಾಡಿದ್ಮೇಲೆ ನಿಮಗೆ ಅನ್ಸುತ್ತೆ ಬೇಡ, ಕಾಲಲ್ಲೇ ಮಾತಾಡಿ ನೋಡುವ ಅಂತ. ನಾನು ಹೇಳಿದೆ, ಸರ್ ಒಮ್ಮೆ ನಂಗೆ ಒಂದು ಸಿನಾಪ್ಸಿಸ್ ಹೇಳಿ, ಅಂದರೆ ಇಲ್ಲೇ ಹೇಳಿ ನೋಡೋಣ ಅಂತ, 1 ಲೈನರ್ ಕೊಡಿ ಅಂತ. ಅವರು 1 ಲೈನಲ್ಲ ಅಂತ ಹೇಳ್ಬಿಟ್ಟು ಕಥೆನೇ ಹೇಳಿದ್ರು ಆಯಿತಾ. ನಾನು ಅಬ್ಬಾ ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಅಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿಲ್ಲ, 1 ಲೈನರ್ ಟೈಪ್ ಹೇಳಿದ್ರು, ಅಂದರೆ ಒಂದು ಸ್ವಲ್ಪ ಇನ್ನೂ ಎಲಾಬ್ರೇಟಿವ್ ಹೇಳಿ. ನಂಗೆ ಅವಾಗ ಅನಿಸ್ತು, ಓಕೆ ದಿಸ್ ಇಸ್ ಸಮಥಿಂಗ್ ಗುಡ್, ಹೋಗಿ ಎದುರುಗಡೆ ಮಾತಾಡೋಣ ಅಂತ. ಎದುರುಗಡೆ ಸಿಕ್ಕಿದಾಗ ಇನ್ನಷ್ಟು ಎಲಾಬ್ರೇಟಿವ್ ಹೇಳಿ ಹೇಳಿದ್ರು. ನನಗೆ ಇಷ್ಟ ಆಗಿರೋದೇನು ಅಂದರೆ, ಒಂದು, ನಾನು ಕಾಮಿಡಿ ಯಾವತ್ತೂ ಮಾಡಿಲ್ಲ, ಒಂದದು. ಎರಡನೇದು, ಹೀ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ಮುಂಚೆ ಸಿನಿಮಾ ಮಾಡಿಲ್ಲ ಅಂತದಲ್ಲ. ಸೊ ಇಲ್ಲಿ ಕೂಡ ಅವ್ರು ತುಂಬ ಹೆಸರಿದೆ. ಸೊ ಇನ್ನೊಂದು ಅವ್ರದ್ದು ಕ್ಲಾರಿಟಿ, ಮೈಂಡ್ಸೆಟ್ ಆ್ಯಂಡ್ ಈ ಬಡತನ ಮತ್ತು ಶ್ರೀಮಂತಿಗೆ ಒಂದು ಸ್ಟೋರಿ ಇದೆಯಲ್ವಾ, ಡ್ರಾಮಾ, ಫ್ಯಾಮಿಲಿ ಡ್ರಾಮಾ ಅಂಥದ್ದು ನಾನು ಮಾಡಲಿಲ್ಲ, ಕಾಮಿಡಿನೂ ಮಾಡಲಿಲ್ಲ. ಸೊ ನನಗನ್ನಿಸ್ತು ಇದು ನನಗೆ ಸೂಟ್ ಆಗುತ್ತೆ. ಆ್ಯಂಡ್ ಸೂ ಫ್ರಮ್ ಸೋದೆ ತಂಡ ಆಲ್ಮೋಸ್ಟ್ ಇರೋದ್ರಿಂದ ನನಗೆ ಇವ್ರ ಜೊತೆ ಒಂದು ಸತಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ತುಂಬ ಕುತೂಹಲ ಇತ್ತು. ಎಕ್ಸಾಕ್ಟ್ಲಿ, ಎಸ್ ನಾನು ಸೂ ಫ್ರಮ್ ಸೋ ನೋಡಬೇಕಿದ್ರು ಕೂಡ ಬಹಳ ಖುಷಿಪಟ್ಟಿದ್ದೆ. ನಾನು ಈ ಸಿನಿಮಾದಲ್ಲಿ ನಾನು ಯಾವ ಪಾತ್ರಕ್ಕೆ ಸೂಟ್ ಆಗ್ತೀನಿ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಅದೇ ಒಂದು ತಂಡ ಮತ್ತೆ ಇನ್ನೊಂದು ಸಿನಿಮಾಗೆ ಸಿಕ್ಕಿದಾಗ ಅದು ದೇವ್ರಿಗೆ ನಾನು ಕೇಳ್ಕೊಂಡು ಬಂದಂಗಿದೆ. ಸೊ ನನಗೆ ಆ್ಯಕ್ಚುಲಿ ಖುಷಿ ಆಗ್ತಿದೆ. ನಾನು ಕಾಮಿಡಿ ಮಾಡೋದಾಗಿರ್ಬೋದು, ಈಗ ಮಂಗಳೂರು ಡೈಲೆಕ್ಟಲ್ಲಿ ಮಾತಾಡೋದಾಗಿರ್ಬೋದು. ಇವಾಗ ನಾನು ಮಾತಾಡ್ತಿರೋದು ಈ ಇಷ್ಟು ದಿವಸ ಶೂಟ್ ಮಾಡಿದ್ಮೇಲೆ ನಂದು ಕನ್ನಡ ಬದಲಾಗಿದೆ ಫುಲ್ಲು. ಸೊ ಆ ಡೈಲಾಗ್ ಹೇಳಿ 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 ಒಂದು ಸ್ವಲ್ಪ ಮಂಗಳೂರು ಆ್ಯಕ್ಸೆಂಟ್ ಬರ್ತಿದೆಯೋ ಇಲ್ಲ ಗೊತ್ತಿಲ್ಲ. ಬಟ್ ಅದು ಇವಾಗ ನಾನು ಅಮ್ಮನ ಹತ್ರ ಮಾತಾಡ್ತಿರ್ಬೇಕಿದ್ರು ಅವರು, ನೀನು ಅಲ್ಲೇ ಸೆಟಲ್ ಆಗ್ತೀಯಾ ಅಂತ ಕೇಳ್ತಿದ್ರು. ಇಷ್ಟು ದಿನಗಳ ಚಿತ್ರೀಕರಣ ಆಗಿದ್ದರಲ್ಲಿ ನಿಮಗೆ ಖುಷಿ ಕೊಟ್ಟಂಥ ದಿನ ಯಾವುದು, ಮತ್ತು ಹೇಗೆ ನಡೀತಾ ಇದೆ ಮೇಡಮ್ ಚಿತ್ರೀಕರಣ? ಅಂದರೆ ಬೆಂಗಳೂರಿನವ್ರದ್ದು ಸ್ಟೈಲ್ ಬೇರೆನಾ, ಮಂಗಳೂರಿನವ್ರದ್ದು ಸ್ಟೈಲ್ ಬೇರೆನಾ ಅಂತ ಗೊತ್ತಿಲ್ಲ. ಇಲ್ಲಿ ಹೇಗೆ ನೋಡ್ಕೋತಾ ಇದ್ದಾರೆ, ಯಾವ ಥರ ನಡೀತಾ ಇದೆ ಚಿತ್ರೀಕರಣ? ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಈ ತಂಡದ ಜೊತೆ ವರ್ಕ್ ಮಾಡಿ ಭಾಳ ಖುಷಿ ಆಗ್ತದೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಹೈಲಿ ಸ್ಟ್ರೆಸ್ಫುಲ್ ಆಂಬಿಯನ್ಸ್ ಅಂತ ಹೇಳೋದೇ ಇಲ್ಲ, ಅಂದರೆ ಕಾಮಾಗಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಡೈರೆಕ್ಷನ್ ಅಂತ ಬಂದಮೇಲೆ ಅಲ್ಲಿ ಒಂದು ಸ್ವಲ್ಪ ಇರುತ್ತೆ, ಒಂದು ಸ್ವಲ್ಪ ಪ್ರೆಷರ್. ಬಟ್ ಅದಿಲ್ಲದೆ ನನಗೆ ಬೇರೆ ಸೈಡ್ಸಲ್ಲಿ ರೆಡಿ 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 ಅಂತ ಕರೆಯೋದೆಲ್ಲ ಹಾತದ್ದು ಯಾವುದು ಕಿರಿಕಿರಿ ಮಾಡ್ತಾ ಇಲ್ಲ. ರೆಡಿ ಅಂತ ಒಮ್ಮೆ ಹೇಳಿದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ನಾವು ಕೂಡ ರೆಡಿಯಾಗಿ ಬರ್ತಿದ್ದೀವಿ, ನಮಗೇನು ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ. ಸೊ ಆ ಒಂದು ಅಂಡರ್ಸ್ಟ್ಯಾಂಡಿಂಗು, ಆ ಒಂದು ಟ್ರೀಟ್ಮೆಂಟು ನನಗೆ ಬಹಳ ಇಷ್ಟ ಆಗ್ತಿದೆ. ಐ ಥಿಂಕ್ ನಾನು ಇದೇ ಒಂದು ಪ್ರೊಡಕ್ಷನ್ ಜೊತೆ ಇನ್ನೊಮ್ಮೆ ಕೆಲಸ ಮಾಡೋಕ್ಕೂ ಇಷ್ಟಪಡ್ತೀನಿ. ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಎಸ್ ಅಂದರೆ ನನಗೆ ಕಾಮ್ ಫೀಲ್ ಆಗುತ್ತೆ, ಇಲ್ಲಿ ಪ್ರೆಷರ್ ಫೀಲ್ ಆಗಲ್ಲ. ಸೊ ನಟನೆ ಮಾಡಲಿಕ್ಕೂ ಬಹಳ ಈಸಿ ಆಗುತ್ತೆ ಇಂಥ ಒಂದು ಆಂಬಿಯನ್ಸ್ ಇದ್ದರೆ. ಆ್ಯಂಡ್ ನಾನು ಡೈಲೆಕ್ಟ್ ಬರದೇ ಇದ್ದರೂ ಕೂಡ ಒಮ್ಮೆ ಕೂಡ ಅವ್ರು ನನಗೆ ಆ ಡೈಲೆಕ್ಟ್ ಬರಲ್ಲ ಅನ್ನೋ ಥರ ಟ್ರೀಟ್ ಮಾಡಿಲ್ಲ. ಬಂದು ಹೇಳ್ಕೊಡೋದು, ತುಂಬ ಕಾಮಾಗಿ ಹೇಳ್ಕೊಡ್ತಾರೆ, ಎಲ್ಲ ಚೆನ್ನಾಗಿ ಟ್ರೀಟ್ ಕೊಡ್ತಾರೆ. ನನ್ನ ಫೀಡ್ಬ್ಯಾಕ್ ಇದ್ದರೂ ಕೂಡ ಸರ್ ಇದೊಂದು ಹಿಂಗಿದೆ ಅಂತ, ಹೌದಾ ಹಾಗೆ ಮಾಡೋಣ ಅಂತ ಅವರು ಅದನ್ನು ತೊಗೊಳ್ತಾರೆ, ಪಾಸಿಟಿವ್ ಆಗಿ ತೊಗೊಳ್ತಾರೆ. ಅವರು ನಾನು ಡೈರೆಕ್ಟ್ರು ನನಗೆ ಅಂತ ಹೇಳೋದು ಅನ್ನೋ ಈಗೋ ಇಟ್ಕೊಂಡಿಲ್ಲ. ಸೊ ಈ ಎಕ್ಸ್ಪೀರಿಯೆನ್ಸು ಅಲ್ಲಿರೋ ಎಕ್ಸ್ಪೀರಿಯೆನ್ಸಿಗೆ ಬಹಳ ಡಿಫ್ರೆನ್ಸ್ ಇದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಇಂಥ ತಂಡ, ಇಂಥ ಸಿನಿಮಾಸ್ ಬರ್ತಾಯಿದ್ರೆ ಹೀಗೆ ಮೂವೀಸ್ ಮಾಡ್ತಾ ಇರೋಣ ಅಂತ ಅನಿಸುತ್ತೆ. ಇಷ್ಟು ವರ್ಷದಲ್ಲಿ ಇಂಥ ಟೀಮ್ ಬಂದಿದ್ರೆ ನನಗೆ ಮೋಸ್ಟ್ಲಿ ನಾನು 10 ಸಿನಿಮಾಸ್ ಮಾಡ್ತಿದ್ನೇನೋ ಇಷ್ಟು 2 ವರ್ಷದಲ್ಲಿ ಅಂತ ಅನಿಸುತ್ತೆ. ಸೊ ಲುಕಿಂಗ್ ಫಾರ್ವರ್ಡ್ ಇದೆ, ಹೇಗೆ ಬರುತ್ತೆ ಸ್ಕ್ರೀನ್ ಮೇಲೆ ಅಂತ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಅದು ಇನ್ನು ಹೆಂಗೆ ಸ್ಕ್ರೀನ್ ಮೇಲೆ ಬರುತ್ತೆ ಅವ್ರ ಮೇಲೆ ಬಿಟ್ಟಿರೋದು. ಎಸ್, ಈಗ ಸಂಗೀತ ಅವರು ಫುಡಿನ, ಅಂದರೆ ಮಂಗಳೂರು ಅಂತ ಹೇಳಿದಾಗ ಕೋಸ್ಟಲ್ ಬೆಲ್ಟಲ್ಲಿ ಸಾಕಷ್ಟು ವಿಭಿನ್ನ ಬಗೆಯ ಫುಡ್ಗಳಿದೆ. ಸೊ ಅಲ್ಲಿ ಇದ್ದಾಗ ನನಗೆ ಗೊತ್ತಿಲ್ಲ ನಿಮ್ಮ ಫೀಲ್ ಹೇಗಿರುತ್ತೆ. ಮಂಗಳೂರು ಅಂತ ಹೇಳಿದಾಗ ಐಸ್ ಕ್ರೀಮ್ ಕ್ಯಾಪಿಟಲಿಗೆ ಒಂದು ಐಸ್ ಕ್ರೀಮ್ ಇದೆ, ಕ್ಯಾಪಿಟಲ್ ಆಫ್ ಐಸ್ ಕ್ರೀಮ್ ಅಂತ ಹೇಳ್ತಾರೆ. ಫುಡ್ ವಿಚಾರದಲ್ಲೂ ಬಂದಾಗ ಕೂಡ ಸೀ ಫುಡ್ ಆಗಿರ್ಬೋದು, ಒಂದು ವಿಭಿನ್ನ ಫುಡ್ಗಳಿದೆ. ಯಾವ ಥರ ಎಂಜಾಯ್ ಮಾಡ್ತಾ ಇದ್ದೀರಾ ಮಂಗಳೂರು ಟ್ರಿಪ್ ಕಮ್ ಸಿನಿಮಾ?
ಆ್ಯಕ್ಚುಲಿ ನಾನು ಡಯಟಲ್ಲಿದ್ದೀನಿ ಆ್ಯಂಡ್ ಡಯಟಲ್ಲಿ ಬರೀ ನಾನು ಚಿಕನ್ ಆ್ಯಂಡ್ ಫಿಶ್ ಮಾತ್ರ ತಿನ್ಬೋದು. ಚಿಕನ್ ತಿನ್ನೋಂಗಿಲ್ಲ ಬಿಕಾಸ್ ಆಲ್ರೆಡಿ ಹೀಟ್ ಇದೆ, ಮೈಗೂ ಹೀಟ್ ಆಗಿದೆ ನನಗೆ ಆಲ್ರೆಡಿ. ಸೊ ಫಿಶ್ ತಿಂತಾ ಇದ್ದೀನಿ ನಾನು. ಏನದು ಪಾಂಪ್ಲೆಟ್ ತಿಂದೆ, ಆಮೇಲೆ ಅಂಜಲ್ ತಿಂತಾ ಇದ್ದೀನಿ. ತುಂಬ ಫ್ರೆಶ್ ಇಲ್ಲಿ, ಅಂದರೆ ಅಫ್ಕೋರ್ಸ್ ಬ್ಯಾಂಗ್ಳೂರಲ್ಲಿ ಫ್ರೆಶ್ ಸಿಗೋದಿಲ್ಲ. ಇಲ್ಲಿ ಸಿಗೋ ಮೀನು ಇದೆಯಲ್ಲ ನನಗೆ ಭಾಳ ಖುಷಿ ಆಗುತ್ತೆ. ಎಷ್ಟು ನಾನು ಬರೀ ಬಂದಾಗಿಂದ ಮೀನೇ ತಿಂತಾ ಇರೋದು, ನನ್ನ ಡಯಟ್ ಫುಲ್ ಮೀನು. ಆ್ಯಂಡ್ ನಾನು ರೈಸು ಕೂಡ ತಿಂತಾ ಇಲ್ಲ ಇಲ್ಲಿ ಬಂದಾಗಿಂದ. ಸೊ ಬರೀ ಫಿಶ್ ತಿಂತಾ ಇರೋದು, ಫಿಶ್. ಹೋಗ್ತಾ ಜಲ್ಪರಿಗೆ ಆಗ್ತೀನಿ ನಾನು ಅಂತ. ಅಲ್ಲ ಇನ್ನು ಒಂಚೂರು ಬುದ್ಧಿ ಅಂತ ಇನ್ನೂ ಜಾಸ್ತಿ ಓಡುತ್ತೆ ಅಂತ, ಅಂದರೆ ಮೀನು ತಿಂದವ್ರಿಗೆ ತಲೆ ಜಾಸ್ತಿ ಓಡುತ್ತೆ. ನಾನು ತಲೆ ತಿನ್ನಲ್ಲ ಮೀನ್ದು. ಅದ್ರದ್ದು ಮೀನಿನ ತಲೆ ತಿಂದರೆ ಹೇಳ್ತಾರೆ, ತಲೆ ತಿಂದರೆ ಬುದ್ಧಿ ಜಾಸ್ತಿ ಆಗ್ತಾರೆ ಅಂತ ಹೇಳಿ. ಅದೊಂದು ತಿನ್ನಲ್ಲ ನಾನು. ಇಷ್ಟೇ ಇರುತ್ತೆ ಬುದ್ಧಿ ಮೋಸ್ಟ್ಲಿ. ಮಂಗಳೂರಿನಲ್ಲೂ ಕೂಡ ನಿಮಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಬಿಗ್ ಬಾಸ್ ಫಾಲೋ ಮಾಡಿರಾಗಿರ್ಬೋದು, ಸಿನಿಮಾದವರಾಗಿರ್ಬೋದು. ಏನು ಹೇಳ್ತೀರಾ, ನೀವು ಊರಿಗೆ ಬಂದಿದ್ದೀರಾ, ನಮ್ಮ ಊರಿನ ಬಗ್ಗೆ ಮತ್ತು ಇಲ್ಲಿನ ದೇವತಾ ಆರಾಧನೆಗಳ ಬಗ್ಗೆ, ಕಲ್ಚರ್ ಬಗ್ಗೆ ನಿಮ್ಮ ಒಂದು ಫೀಲ್, ಡಿವೈನಿಗೆ ನೀವು ಹೋಗಿದ್ದೀರಂತ ಕೂಡ ಹೇಳಿದ್ರಿ. ಎಸ್ ಆ್ಯಕ್ಚುಲಿ ನಾನು ಹೇಳಲೇಬೇಕು, ತುಂಬ ಒಂದು ಸ್ವಲ್ಪ ತಿಂಗಳಿಂದ ನಾನು ಬಂದಾಗ ಮೊದಲನೇ ಬಾರಿ ನಾನು ಕೊರಗ ಜಾತ್ರೆ ಹೋದಾಗ ನಾನೇನೋ ಕೇಳ್ಕೊಂಡಿದ್ದೆ. ಅದಾದಮೇಲೆ ಒಬ್ಬರು ಮಹಾಕಾಳಿ ತಾಯಿ ಹತ್ರ ಹೋಗಿ ಪ್ರಶ್ನೆ ಆಗಿದಾಗ ಅವರು ಕೂಡ ಇಲ್ಲಿನ ಸಿನಿಮಾ ಸಿಕ್ಕಿದ್ರೆ ಹೇಗಿರುತ್ತೆ ಅಂತ ಏನೋ ಕೇಳಿದರು ನನಗೆ. ಹಾಗೆ ಆಗಿತ್ತು ಆಯಿತಾ. ಸೊ ಅದಾದಮೇಲೆ ನಂಗೆ ಅನಿಸಿತು ಕೊರಗಜನೇ ದಾರಿ ತೋರಿಸಿರೋದು ಅಂತಲೂ. ಸೊ ಮತ್ತೆ ಮೊನ್ನೆ ಕೊರಗ ಜಾತ್ರೆ ಹೋಗಿದ್ವಿ, ಆಮೇಲೆ ಆದಿಸ್ಥಳಕ್ಕೆ ಹೋಗಿದ್ವಿ. ಸೊ ಅದಾದಮೇಲೆ ಇನ್ನೊಂದು ಕಡೆ ಕರ್ಕೊಂಡು ಹೋಗಿದ್ರು ಸರ್, ಅಲ್ಲೂ ಕೂಡ ಹೋದ್ವಿ. ಎಂಥ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂದರೆ ಐ ಫೀಲ್ ಸೋ ಗುಡ್. ತುಂಬ ಚೆನ್ನಾಗಿ ಪ್ರೆಸೆನ್ಸ್ ಫೀಲ್ ಆಯಿತು. ಆ್ಯಂಡ್ ಥ್ರೂ ಔಟ್ ತುಂಬ ಚೆನ್ನಾಗಿತ್ತು, ತುಂಬ ಡಿವೈನ್ ಆಗಿತ್ತು. ಆ್ಯಂಡ್ ಈ ಸಿನಿಮಾನೂ ಅಷ್ಟೇ ತುಂಬ ಡಿವೈನ್ ಎನರ್ಜಿಲಿ ಕರ್ಕೊಂಡು ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಪ್ರಾಡಕ್ಟ್ ಹೇಗೆ ಬರುತ್ತೆ ಅಂತ, ಬಟ್ ಆ್ಯಸ್ ಅ ಎಕ್ಸ್ಪೀರಿಯನ್ಸ್ ಗ್ರೇಟ್. ಆ್ಯಂಡ್ ಇಲ್ಲಿನ ಜನ ಆಗಿರ್ಬೋದು, ಅವ್ರು ಟ್ರೀಟ್ ಮಾಡೋದಾಗಿರ್ಬೋದು, ವೆರಿ ನೈಸ್. ಆ್ಯಂಡ್ ಮಂಗಳೂರು ಭಾಷೆ ಬಗ್ಗೆ ಹೇಳಬೇಕು ಅಂದರೆ ಈ ತುಳು ಭಾಷೆ ಬಗ್ಗೆ ಹೇಳಬೇಕು ನಾನು. ಅಂದರೆ ಈ ಡೈಲೆಕ್ಟ್ ನಾನೇನು ತೊಗೊಳ್ತಾ ಇದ್ದೀನೋ ಕನ್ನಡ ಡೈಲೆಕ್ಟು, ಇದರೊಂದು ರಿದಮ್ ಇದೆ. ಮೊನ್ನೆ ಒಂದು ಆರ್ಟಿಕಲ್ ನಾನು ಅದೇ ಹೇಳಿದ್ದೆ, ಒಂದು ರಿದಮ್ ಇದೆ. ಅಂದರೆ ನಾನು ಅದನ್ನ ಹೇಳಬೇಕಿದ್ರು ನಾನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ ಇಲ್ಲವಾ ಹೀಗೆ ಬರುತ್ತೆ ಆಯಿತಾ. ಅದು ಒಂದು ರಿದಮ್ ಇದೆ ಆಯಿತಾ. ಅದು ಒಂಥರ ಸ್ವೀಟ್ ಮೆಲೋಡಿಯಸ್ ಆಗಿದೆ ಕೇಳೋಕ್ಕೆ. ಆ್ಯಸ್ ಅ ನಾನ್ ಆ್ಯಕ್ಟರ್ ನೀವು ಅಂದರೆ ನಾನ್ ಸ್ಪೀಕರ್ ಆಫ್ ತುಳು ನೀವು ಈ ಸ್ಲ್ಯಾಂಗ್ ತೊಗೊಬೇಕು ಅಂದರೆ ನಿಮಗಿದು ಸಾಂಗ್ ಥರ ಕೇಳಿಸುತ್ತೆ. ಆ್ಯಂಡ್ ಹಾಗೆ ತಗೊಳ್ಬೋದು ಈ ಭಾಷೆನ. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ನ್ಯೂ ನನಗೆ. ಆ್ಯಂಡ್ ನನಗಿಂತ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಭಾಳ ಇಷ್ಟ. ಸೊ ಓವರಾಲ್ ವೆರಿ ನೈಸ್. ಡೈರೆಕ್ಟರ್ ಇಸ್ಮಾಯಿಲ್ ಸರು ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲರೂ ಕೂಡ. ಆಮೇಲೆ ಪ್ರೊಡ್ಯೂಸರ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅಫ್ಕೋರ್ಸ್ ಅವ್ರು ಇಲ್ಲದೇ ಇದ್ದರೆ ಇಷ್ಟೆಲ್ಲ ಸುಲಭವಾಗಿ ಇಷ್ಟೆಲ್ಲ ಪೀಸ್ಫುಲ್ಲಾಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲ್ಲರೂ ಅಷ್ಟೇ, ಪೇಮೆಂಟು ಅಷ್ಟೇ ಕರೆಕ್ಟ್ ಟೈಮಿಂಗ್ ಬಂದು ಹೇಳ್ಬೋದು, ಅದು ಹೇಳಲೇಬೇಕು ಆಯಿತಾ. ಬಿಕಾಸ್ ಬೇರೆ ಅಂದರೆ ಸಿನಿಮಾಸಲ್ಲಿ ಎಲ್ಲಾದರೂ ಅದು ಆಗಲ್ಲ. ಆಗದೆ ಇದ್ದಾಗ ನಾವು ಹೇಳ್ತೀವಿ ಇದು ಪ್ರಾಬ್ಲಮ್ ಆಯಿತು ಅದು ಪ್ರಾಬ್ಲಮ್ ಆಯಿತು ಅಂತ, ಬಟ್ ಕರೆಕ್ಟ್ ಟೈಮಿಗೆ ಕೊಟ್ಟಾಗ ಅದು ಕೂಡ ಹೇಳಬೇಕು. ನಾನು ಹೇಳ್ದಂಗೆ ಅವಾಗ ಸಿನಿಮಾ ಮಾಡದೇ ಇರೋದು ಮಾತ್ರ ಯಾರು ಮಾತಾಡೋದಿಲ್ಲ ಅಂತ, ಇದು ಆಗ್ತಿದೆ ಅದನ್ನು ಕೂಡ ಹೇಳಬೇಕು. ಸೊ ಅದು ಟೈಮ್ ಟು ಟೈಮ್ ಬಂದಾಗ ಬಹಳ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ. ಆ್ಯಸ್ ಅ ಆ್ಯಕ್ಟರ್ ಸ್ಪೆಷಲಿ ಮೋಸ್ಟ್ ಆಫ್ ದ ಸಿನಿಮಾಸಲ್ಲಿ ಹಿಂಗೆ ಆಗುತ್ತೆ ಡಿಲೀಸ್. ಸೊ ಅದೊಂದು ಇಲ್ಲ ಕಿರಿಕಿರಿಯಲ್ಲಿ. ಆ್ಯಂಡ್ ಬಹಳ ಖುಷಿ ಇದೆ, ಬಹಳ ಖುಷಿ. ಅದೇ ಹೇಳಿದ್ನಲ್ಲ, ಇಲ್ಲಿ ತುಂಬ ಚಳಿ ಇದೆ. ಸೊ ಎಲ್ಲರೂ ಜಾಸ್ತಿ ಎಳ್ನೀರು ಕುಡೀರಿ, ನೀರು ಕುಡೀರಿ, ಹೈಡ್ರೇಟೆಡ್ ಆಗಿರಿ. ಆ್ಯಂಡ್ ಲೆಮನ್ ಜ್ಯೂಸ್ ಕುಡೀರಿ. ನಾನು ಕೂಡ ಅಲ್ಲಿ ತುಂಬ ಹೈಡ್ರೇಟೆಡ್ ಆಗಿದ್ದೀನಿ ನೋಡಿ. ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತದೆ. ಒಳ್ಳೆ ಊಟ ತಿನ್ನಿ, ಮೀನು ತಿನ್ನಿ. ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಆದಷ್ಟು ಬೇಗ ಸಿನಿಮಾದಲ್ಲಿ ಬರ್ತದೆ ಥಿಯೇಟರ್ಸಲ್ಲಿ, ಚಿತ್ರಮಂದಿರದಲ್ಲಿ. ನೀವೆಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಜೊತೆಗೆ ಬಂದು ನೋಡಿ, ಎಲ್ಲರೂ ನೋಡೋ ಹಾಗಿರುತ್ತೆ. ಎಸ್ ಇತ್ತೆ ನಮ್ಮ ಒಟ್ಟಿಗೆ ಈ ಸಿನಿಮಾದ ನಾಯಕ ನಟಿ ರಿದನ್ ಶೆಟ್ಟಿ ನಮ್ಮೊಟ್ಟಿಗೆ ಉಳ್ಳಿರ ಅರಡ ಪಾತಿರ್ನಂಚಿನ ಪ್ರಯತ್ನ ಮನ್ಪೆ. ರಿದನ್ ಅವರೇ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ತುಂಬ ಚೆನ್ನಾಗಿದ್ದೀನಿ. ಶೆಕೆಯಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಶೂಟಿಂಗ್ ನಡೀತಾ ಇದೆ, ತುಂಬ ಒಳ್ಳೆ ರೀತಿಯಲ್ಲಿ ಶೂಟಿಂಗ್ ಹೋಗ್ತಾ ಇದೆ. ನನ್ನ ಮೊದಲನೇ ಸಿನಿಮಾ, ಹಾಗಾಗಿ ಭಯನೂ ಇದೆ, ಪ್ಲಸ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ ನನ್ನ ಮೇಲೆ. ಫೀಲಿಂಗ್ ಗುಡ್, ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ ಅದಕ್ಕೆ. ಈಗ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಾ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳೆಲ್ಲ ಸಿಕ್ಕಿದೆ. ಸೊ ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಒಪ್ಕೊಂಡಿದ್ದು ಹೇಗೆ, ಅಪ್ರೋಚ್ ಬಂದದ್ದು ಹೇಗೆ, ಯಾವ ರೀತಿ ನಡೀತು ಆ ಪ್ರೊಸೆಸ್? ನಾನೀಗ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮುದ್ದುಗುಮ್ಮ ಅಂತ, ಹಾರರ್ ಕಾಮಿಡಿ. ಆ ಸಿನಿಮಾ ಮಾಡುವಾಗ ಅಲ್ಲಿ ಒಬ್ಬರು ಮ್ಯಾನೇಜರ್ ಪರಿಚಯ ಆಗಿದ್ರು. ಅವರು ಈ ಥರದೊಂದು ಸಿನಿಮಾ ನಡೀತಾ ಇದೆ ಮಂಗಳೂರು ಕನ್ನಡದು. ಸೊ ನಾನು ಬೇಸಿಕ್ಲಿ ಕುಂದಾಪುರದವನು, ಸೊ ನಂಗೆ ಮಂಗಳೂರು ಕನ್ನಡ ಕೂಡ ಬರುತ್ತೆ. ತುಳು ಪೂರ್ತಿಯಾಗಿ ಅರ್ಥ ಆಗುತ್ತೆ, ಬಟ್ ಖಂಡಿತ ಈ ಸಿನಿಮಾ ಮುಗಿದೊಳಗೆ ಕಲಿತೀನಿ ತುಳುನ. ಸೊ ಬನ್ನಿ ಒಂದು ಆಡಿಷನ್ ಮಾಡೋಣ, ಲೀಡಿಗೆ ಹುಡುಕ್ತಾ ಇದ್ದಾರೆ ಅಂದರು. ಸೊ ನಾನು ಮಂಗಳೂರಿಗೆ ಬಂದು ಅದಕ್ಕೆ ಆಡಿಷನ್ ಕೊಟ್ಟೆ. ಸೊ ಅವರಿಗೆ ಎಲ್ಲ ರೀತಿಯಲ್ಲೂ ಆ್ಯಕ್ಟಿಂಗ್ ಇಷ್ಟ ಆಯಿತು. ಸೊ ಹಾಗಾಗಿ ಈ ಸಿನಿಮಾಗೆ ನಾನು ಬಂದೆ. ಸೊ ಇಲ್ಲಿದ್ದವ್ರು ಯಾರೂ ಬೇರೆ ಪರಿಚಯ ಇರಲಿಲ್ಲ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಪ್ರಾಜೆಕ್ಟಿಗೆ ನಾನು ಎಂಟರ್ ಆದೆ.
ತುಂಬ ಖುಷಿ ಏನು ಅಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಟ್ರೆಂಡಿಂಗಲ್ಲಿರುವಂಥ ಎಲ್ಲ ಕಲಾವಿದರು ಒಂದೇ ಸೆಟ್ಟಲ್ಲಿ ಸಿಕ್ಕಿದ್ದಾರೆ. ನಿಮಗೆ ಸಿಕ್ಕಿರುವಂಥ ಸದಾವಕಾಶ ಏನು ಅಂತ ಹೇಳಿದ್ರೆ ಅವ್ರ ಜೊತೆ ಎಲ್ಲರ ಜೊತೆ ಅಭಿನಯ ಮಾಡುವಂಥದ್ದು, ಆ ಫೀಲ್ ಹೆಂಗಿದೆ? ಇಲ್ಲ, ಅದೇ ಹೇಳ್ತಾ ಇರೋದು, ಅದು ಒಂದು ರೀತಿ ಭಯನೂ ಇದೆ. ಯಾಕಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಲೆಜೆಂಡ್ರಿ ಆ್ಯಕ್ಟರ್ಗಳೇ ಇರೋದು ಈ ಸಿನಿಮಾದಲ್ಲಿ. ಅವ್ರ ಸ್ಕ್ರೀನ್ ಮೇಲೆ ಬಂದರೆ ಸಾಕು ಜನ ನಗ್ತಾರೆ, ಎಂಟರ್ಟೈನ್ಮೆಂಟ್ ಬರುತ್ತೆ. ಅಂಥವ್ರ ಎದುರುಗಡೆ ನಾನು ಹೊಸಬ ನನ್ನ ಒಂದು ಕಲೆನ ತೋರಿಸ್ಕೊಳ್ಳೋದಿದೆಯಲ್ಲ ಅದು ಹೇಗೆ ಅನ್ನೋದು ಒಂದು ರೀತಿ ಭಯ. ಅಟ್ ದ ಸೇಮ್ ಟೈಮ್ ಇದೊಂದು ಬ್ಲೆಸ್ಸಿಂಗ್. ಅಂಥವ್ರ ಜೊತೆಗೆ ನನಗೆ ಕಲಿಯೋದಕ್ಕೆ ತುಂಬ ಸಿಗುತ್ತೆ. ಸೊ ಹಾಗಾಗಿ ಜನ ನಾನು ಒಪ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ಕಾನ್ಫಿಡೆನ್ಸಾಗಿ ಮಾಡ್ತಾಯಿದ್ದೀನಿ. ನೋಡೋಣ, ಸಿನಿಮಾ ರಿಲೀಸ್ ಆದಮೇಲೆ ಅವರೇ ಹೇಳಬೇಕು ಹೇಗೆ ಮಾಡಿದ್ದೀನಿ ನಾನು ಅಂತ. ಕತೆ ಎಲ್ಲ ನಿಮಗೆ ಗೊತ್ತಿದೆ, ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಏನು ವಿಶೇಷ ಸಿನಿಮಾ ಇದು ಅಂತ ಕಥೆಯೆಲ್ಲ ರಿವೀಲ್ ಏನು ಮಾಡೋದು ಬೇಡ, ಬಟ್ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಹಿಟ್ ಅಥವಾ ಒಂದು ಒಳ್ಳೆ ಸಕ್ಸಸ್ನ ಅವಶ್ಯಕತೆ ಇದೆ. ಹಾಗಾಗಿ ಈ ಸಿನಿಮಾ ಅದು ಕೊಡಬಹುದಾ? ಕಂಟೆಂಟ್ ಅಷ್ಟು ಗಟ್ಟಿ ಇದೆಯಾ? ಖಂಡಿತ ಕೊಡುತ್ತೆ. ಯಾಕಂದರೆ ಇದ್ರ ಜೀವಾಳನೇ ಕಾಮಿಡಿ, ಒಂದು ಫ್ಯಾಮಿಲಿ ಎಂಟರ್ಟೈನ್, ಮನೆಯವರು ಎಲ್ಲ ಸೇರಿಕೊಂಡು ಕೂತ್ಕೊಂಡು ನಗಾಡ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿ ಕ್ಯಾರೆಕ್ಟರ್ಗಳಿದೆ. ನನ್ನ ಕ್ಯಾರೆಕ್ಟರ್ ಕೂಡ ನನ್ನ ರಿಯಲ್ ಲೈಫಿಗೆ ತುಂಬ ಕನೆಕ್ಟೆಡ್ ಇದೆ. ಯಾಕಂದರೆ ಈ ಸಿನಿಮಾದಲ್ಲೂ ನಾನೊಬ್ಬ ಹೀರೋ ಆಗಬೇಕು ಅಂತಲೇ ಇರೋವಂಥ ಒಂದು ಹುಡುಗ. ನನ್ನ ರಿಯಲ್ ಲೈಫಲ್ಲೂ ಅದೇ ರೀತಿ ಕನ್ಸು ಕಂಡ್ಕೊತ ಬಂದವನು. ಸೊ ಈ ಸಿನಿಮಾಗೆ ತುಂಬ ವಿಷಯದಲ್ಲಿ ನನಗೆ ಕನೆಕ್ಟ್ ಇದೆ. ಸೊ ಹಾಗಾಗಿ ಜನ ಖಂಡಿತವಾಗ್ಲೂ ಮಿಸ್ ಇಲ್ಲದೆ ಬಂದು ಈ ಸಿನಿಮಾನ ನೋಡಿಕೊಂಡು ಖುಷಿಯಾಗಿ ಹೋಗ್ಬೋದು. ಯಾಕಂದರೆ ಒಳ್ಳೆ ಕಾಮಿಡಿ ಇದೆ ಆ್ಯಂಡ್ ಒಳ್ಳೊಳ್ಳೆ ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ. ಸೊ ಖಂಡಿತ ಇದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ನಂಬ್ತೀನಿ. ಕೊನೆಯದಾಗಿ, ಮಂಗಳೂರಿನಲ್ಲಿ ನಿಮ್ಮ ಧಾರಾವಾಹಿಗಳನ್ನು ನೋಡಿ ಪ್ರೀತಿ ಮಾಡಿದಂಥ ಸಾಕಷ್ಟು ಅಭಿಮಾನಿಗಳು, ವೀಕ್ಷಕರು ಇರ್ಬೋದು. ಸೊ ಸಿನಿಮಾಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಅವ್ರ ಹತ್ರ ನಿಮ್ಮ ಪ್ರೀತಿಯ ಮಾತುಗಳು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಯತ್ನ ನಡೀತಾ ಇದೆ. ನನ್ನ ಕಡೆಯಿಂದನೂ 100% ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ. ಮಂಗಳೂರು ಜನತೆ ಒಳ್ಳೆ ಆರ್ಟಿಸ್ಟಿಗೆ, ಒಳ್ಳೆ ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಕೊಡ್ತಾರೆ. ಸೊ ಹಾಗಾಗಿ ಈ ಸಿನಿಮಾಗೂ ಆ ಸಪೋರ್ಟ್ ನೀವು ಕೊಡಿ. ನಿಮ್ಮ ಪ್ರೀತಿ ಬೆಂಬಲ ಇದ್ದರೆ ನಾವು ಕೂಡ ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡ್ಬೋದು. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಇನ್ನೂ ಕೂಡ ಬರುತ್ತೆ, ಒಳ್ಳೊಳ್ಳೆ ಕಲಾವಿದರು ಹುಟ್ಕೊಳ್ತಾರೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಅದು ನಮ್ಮ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಎಸ್, ನಮಕ್ ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಚಿತ್ರದ ಸೆಟ್ಟಡ್ ಚಿತ್ರದ ನಿರ್ದೇಶಕರು ದಿಕ್ಕಿದ್ದಾರೆ ಇಸ್ಮಾಯಿಲ್ ಮೂಡಿಶೆಡ್ಡೆ. ತುಳು ಬೊಗ ಕನ್ನಡ ಸಿನಿಮಾ ರಂಗಡು ಮಸ್ತ್ ಸದಭಿರುಚಿಯ ಸಿನಿಮಾನ ಕೊಡ್ತೀನಿ ಅಂಚಿನ ನಿರ್ದೇಶಕರು ಸರ್. ಸುರುಕಾದ ನಮಸ್ಕಾರ ಎಂಚೊಲ್ಲರ್ ಸರ್. ತೊಂದರೆಜಿ ಒಂಜಿ ಇನ್ನಿಕ್ಕೆ ವರ್ಮ ದಿನಾಂಡು ಸೂಟುಡುಲ್ಲೆ ಒಂಜಿ ಡಿಫರೆಂಟ್ ಮೂವಿ ಮಲ್ತಂದಿಲ್ಲ, ಕಾಮಿಡಿ ಜಾನರ್. ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಬಂದು ಎಸ್ ಸರ್. ಇತ್ತ ಮುರಣಿ ಮುಹೂರ್ತ ಅಂಡ್ ಕಾಪುದ ಅಪ್ಪೆನ ಒಂಜಿ ಸನ್ನಿಧಾನ ಮಾರಿ ಪೂಜೆ ಅಲ್ಪ ಮುಹೂರ್ತ ಏನು ಹಿಡಿದು ಬೊಕ್ಕ ಮಾತೆರೆಗ್ಲು ಒಂಜಿ ಕ್ಯೂರಿಯಾಸಿಟಿ. ಇಸ್ಮಾಯಿಲ್ ಸರ್ನ ನೆಕ್ಸ್ಟ್ ಪಿಕ್ಚರ್ದು ಪ್ರೊಡ್ಯೂಸರ್ ಏರ್ ಆಲ್ರೆಡಿ ಸದಾಶಿವ ಸೆಟ್ರ್ ಕನ್ಯಾಣ ಬನ್ಪನಂಚಿನ ಮಾತೆರೆಗ್ಲು ರಿವೀಲ್ ಆತನು. ಆರನ್ ಒಪ್ಪವನಂಚಿನ ಸುಲಭದ ಕೆಲಸ ಆದಿತ್ತನ, ಬಂಗದ ಕೆಲಸ ಆದಿತ್ತನ ಬೊಕ್ಕ ಈ ಒಂಜಿ ಪರ್ಟಿಕ್ಯುಲರ್ ಸಿನಿಮಾದ ಕಥೆನ ಆರು ಒಪ್ಪೆರದಾದ ಕಾರಣ ಆದಿತ್ತು. ಯಾನೆ ಭೋಜರಾಜ್ MBBS ಬೊಕ್ಕ ಒಂದು 4 ವರ್ಷ ಅಂಡು ವಾ ಮೂವಿಲ ಮಲ್ತಿಜಿ ಪಂಡ ಮೂವಿಗೆ ಪ್ರೊಡ್ಯೂಸರ್ ಬತ್ತಿತ್ತೇರಿ. ಒಂಜಿ ಪಂಡ ಹೆಣ್ಣ ಬಜೆಟ್ಗೆ ಅಪ್ಪನ ಪ್ರೊಡ್ಯೂಸರ್ ಹಂಗೆ ತಿಕ್ಕಿದ್ದೀರಿ. ಅಂಚೆ ನನ್ನ ಫ್ರೆಂಡ್ AK ಕಾರ್ಲ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಆರು ಆಲ್ಮೋಸ್ಟ್ ಅಭಿಮತ ಚಾನಲ್ ಪುನಃ ಒಕ್ಕಲಣ್ಣ ಚಾನಲ್ ಅಂಚೆ ಆರು ಏನು ಪಣದಿತ್ತೆ ಹೆಂಗೆ ಕೊಂಚ ಪ್ರೊಡ್ಯೂಸರ್ ಇತ್ತು ಪಂಡ್ಲೆ ಪಣದಿತ್ತೆ. ಬಟ್ ಅಕ್ಕಳಿಗೆ ಸರ್ಗೆ ನಮ್ಮ ಕನ್ಯಾಣ ಸದಾಶಿವ ಶೆಟ್ಟಿ ಸರ್ಗೆ ಮಸ್ತೇನ ಕತೆ ಬಂಡ್ರೆ ಪೋತೀರಿ. ಸೊ ಆರು ಆ ಕತೆ ಆತು ಲೈಕ್ ಮಲ್ತಿದ್ದಾರೆ ಜೋಡು. ಬಟ್ ಯಾಣ ಕತೆ ಬಂಡ್ರೆ ಪೋನಾಗ ಎಣ್ಣೆ ಈ ಕತೆ ಅವ್ರಿಗೆ ಮಸ್ತ್ ಲೈಕ್ ಅಂಡು ಕತೆ ಒಂಜಿ 2 ಗಂಟೆ ಕಂಪ್ಲೀಟ್ ಆರು ಕತೆ ಗೆಂಡಿ ಬೊಕ್ಕ ಅವ್ರಿಗೆ ಭಾರಿ ಖುಷಿ ಅಂಡು ಖುಷಿ ಅದು ಕೂಡಲೇ ಬಂದಿರಿ. ಇಂಡಿಯಾ ಸುರುಮಾಲ್ ಪ್ಲೇ ಮಾಡಿ ಇಂಡಿಯಾ ಸುರುಮಾಲ್ ಪ್ಲೇ ವರ್ಕ್ ಸುರುಮಾಲ್ ಪ್ಲೇ ಒಂಜಿ 3 ತಿಂಗಳು ತುಂಬು ಆಲ್ಮೋಸ್ಟ್ ಈ ಕತೆ ನಾನೊಂಜಿ ಈ ಸಬ್ಜೆಕ್ಟ್ ಒಂಜಿ 2 ವರ್ಷ ದುಂಬೆ ರೆಡಿ ಮಾಡ್ತಿದ್ದೆ. ಅವನೊಂಚೂರು ಕರೆಸನ ಮಲ್ತಿದ್ದೆ ಅವನೇ ಒಂಜಿ 2 ತಿಂಗಳು ಕೂಡ ಸ್ಕ್ರಿಪ್ಟ್ ವರ್ಕ್ ಮಾಡ್ತಿದ್ದೆ. ಮೊನ್ನೆ 25 ತಾರೀಕು ದಾಂಡಿ ಮುಹೂರ್ತ ಅದು ಪೊರ್ಲುಡು ಶೂಟಿಂಗ್ ನಡ್ತೊಂದುಂಡು, ದೇವರ ಇಟ್ಟು ನಡ್ತೊಂದುಂಡು. ನಮ್ಮ ಬ್ಯಾನರ್ದ ಬುಧಾರೆ ನವದುರ್ಗ ಫಿಲಮ್ಸ್ ಬಂದು ಎಂಕೊಲ್ಲ ಯಾನ್ಲ ಈ ಮೂವಿದ ಸ್ಕ್ರಿಪ್ಟನ್ನು ವರ್ಮ ದೇವಿ ಸಾನ್ನಿಧ್ಯಡು ಹೋದು ಸ್ಕ್ರಿಪ್ಟ್ ಪೂಜೆ ಮಲ್ಪಾದ ಅಂಚನೆ ಎಡ್ಡೆಡು ಮೂವಿ ನಡ್ತೊಂದುಂಡು. ಸರ್ಗ್ಲ ಕತೆ ಖುಷಿಯಾದ ವಾ ಕಾಂಪ್ರಮೈಸ್ ಇದ್ದಂದಲ್ಲ ಪಂಡ ನೆಕ್ಕಲ ಎಂಜಿನ ಬಜೆಟ್ ಉಂಟು, ಆ ಬಜೆಟ್ ಮಲ್ಪಲೆ ಪಂಡದ ಅವ್ರು ಸಪೋರ್ಟ್ ಮಲ್ತೇರಿ. ದಿನಾಳು ಸಪೋರ್ಟ್ ಮಲ್ತಂದೇ ಒಳ್ಳೆರಿ ಒಯ್ಕಲ ಕಾಂಪ್ರಮೈಸ್ ಮಲ್ಪಡ್ತಿ ನೆಕ್ಕಲು ಈ ಪಿಕ್ಚರ್ನ ಪೊರ್ಲೂರು ಕನ್ನಡ ಬಂದು ಆರ್ನೊಂಜಿ ಸಪೋರ್ಟ್ ಅಂಗಡಿ ಸಿಕ್ಕಿದಿಂಡು. ಇತ್ತ ನೆರ್ದು ತುಂಬಿ ಮಂತಿನಂಜಿನ ಸಿನಿಮಾಲೆಡ್ ಹಾಸ್ಯ ಇತ್ತಂಡಲ್ಲ ಐತೋಟಿಗೆ ಒಂಜಿ ಎಡ್ಡೆ ಸಂದೇಶ ಇತ್ತದ್ದು ಕೌಟುಂಬಿಕ ಸಿನಿಮಾಲೆಂದು ಎತ್ತೊಂದು ಬೈದಾರೆ. ಇಡೆಮುಟ್ಟ ಬತ್ತಿನಂಜಿನ ಸಿನಿಮಾಲೆಡ್ದು ಈ ಸಿನಿಮಾ ಏತು ವಿಭಿನ್ನ? ಈ ಸಿನಿಮಾ ಓಪನಿಂಗ್ ಹಿಡಿದು ಬರ್ತದೆ, ಕ್ಲೈಮ್ಯಾಕ್ಸ್ ಮುಟ್ಟ ಎಂಡ್ ಸಿಚುವೇಶನ್ ಮುಟ್ಟ
100% ಕಾಮಿಡಿ ಬಟ್ ಆಯ್ತಾ ನೆಟ್ ಒಂಜಿ ಸಂದೇಶ ಉಂಡತ್ತೆ ಆ ಎಂಟೈರ್ ಆಡಿಯನ್ಸ್ಗೆ ಐಟ್ಲ ಈ ನಮ್ಮ ಆಟೋ ಡ್ರೈವರ್ ರಿಕ್ಷಾ ಡ್ರೈವರ್ ನಕಲು ಬೇಕಾಕಲ್ನ ಫ್ಯಾಮಿಲಿಗೆ ಹಾರ್ಟ್ ಟಚ್ ಆಪಣಂಚಿನ ಒಂದು ಸಬ್ಜೆಕ್ಟ್ ಇಂದು ಮೆಸೇಜ್ ಉಂಟು ಅಂಚಿನ ಮೆಸೇಜ್ ಆ ಮೆಸೇಜ್ ಇವನ್ ಸೂಟ್ ಆಣಗಲ ಎನ್ನ ಕಣ್ಣು ನೀರು ಬೈತಂಡು ಯಾಪಂಡ ಏರಗಲ ಒಂಜಿ ಮನಸ್ಸೊತ್ತಿತ್ತನಾಗಿ ಆ ಒಂಜಿ ಮೆಸೇಜ್ ಹಿಡ್ದು ಬೊಕ್ಕ ಆ ಒಂಜಿ ದೀಪಕಣ್ಣನ ಆ ಕ್ಯಾರೆಕ್ಟ್ರ್ ಪದ್ಮನಾಭ ಪಂಪನ ಕ್ಯಾರೆಕ್ಟ್ರ್ ದೀಪಕಣ್ಣ ಮಲ್ತೊಂದುಲ್ಲೇರಿ ಆರ್ ನಮ್ಮ ಮಗಲ್ ಸಂಗೀತ ಶೃಂಗೇರಿ ಮಲ್ತೊಂದುಲ್ಲೇರಿ ಇನ್ನು ಹಮ್ಮೆ ಮಗಲ ನಡುಟು ಒಂಜಿ ನಡಪ ಸಬ್ಜೆಕ್ಟ್ ಬೊಕ್ಕ ಅಮ್ಮನ ಕ್ಯಾರೆಕ್ಟ್ರ್ ಮಾನಸಿ ಸುದ್ದಿರಿ ಮಲ್ತೊಳ್ಳೇರಿ ಇಡೀ ಸೆಟ್ಗೆ ಬತ್ತಿನ ಪಗ ಆಶ್ಚರ್ಯದಾದಂದು ಬಂದಾಗ ತುಳುನಾಡದ ಪುಗಾರ್ತದ ಮಾತಾ ಕಲಾವಿದಿರಲ್ಲ ಸದ್ಯಕ್ಕೆ ಮಂಗಳೂರು ಕನ್ನಡ ಸಿನಿಮಾಲಿ ಟ್ರೆಂಡಿಂಗ್ ಉಡುಪುನ ಪೂರ ಕಲಾವಿದಿರು ಒಂಜಿ ಜಾಗ ಎಡ್ದಿಕ್ಕಿದ್ದೀರಿ ಬಹುಶಃ ಒಂದೊಂಜಿ ಬಂಪರ್ ಲಾಟ್ರಿ ಬಂದ್ಪಲಕ ಬನಲಿ ಸೊ ಈತ್ ಜನನ ಹ್ಯಾಂಡಲ್ ಮನ್ಪುನ ಸುಲಭನ ಕಷ್ಟನ ಬೊಕ್ಕ ಈತ್ ಜನನ ಪಾರ್ದರು ಎಂಚ ಉಪ್ಪು ಸಿನಿಮಾ ಬನ್ಪನಂಚಿನ ಒಂಜಿ ಕ್ಯೂರಿಯಾಸಿಟಿ ಎಂಗ್ಲಿಗೆ ಡಬಲ್ ಆತನ ಅವು ದೇವರನ ಒಂದು ಆಶೀರ್ವಾದ ಅನುಗ್ರಹ ಪಣ್ಣಲ್ಲಿ ದಯಪಂಡ ಹೆಂಗೆ ಪ್ರತಿದಿನಲ್ಲ 100 ಜನ ಆರ್ಟಿಸ್ಟ್ ಉಳ್ಳೇರಿ ಜೂನಿಯರ್ಸ್ ಸೇರಿದು ಅವತ್ತಂದರೆ ಸುದೆ ಬರಿಟ್ಟು ಪಲ್ಲಿಮಾರು ಸುದೆ ಬರಿಟ್ಟು ದಿನ ಸೂಟ್ ಉಂಡು ದಿನೊಟ್ಲ ಆಲ್ರೆಡಿ ಒಂದು ದಿನ ಆತಂಡು ಆ ದಿನೊಟ್ಲ 100-125 ಜನ ಜೂನಿಯರ್ಸೇ ಉಳ್ಳೇರಿ ಮುಖಲ ಮಾತು ಹ್ಯಾಂಡಲ್ ಮಲ್ಪೋಡು ಹೆಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರುಪ್ಪಣಿ ಖಾಲಿ 5-4 ಜನ ಮಾತ್ರ ಆಂಡಲ ದೇವರನ ಒಂಜಿ ಅನುಗ್ರಹ ನಮ್ಮ ಸಟ್ ಡಾಪಂಡ ಯಾನಿ ಕರಿನ 4 ವರ್ಷ ಬತ್ತಿನ ಬಂಗ ಸೊ ಇಂಡಸ್ಟ್ರಿಗೆ ಬತ್ತಿದ್ದು ಈತ್ ವರ್ಷ ಬತ್ತಿನ ಬಂಗ ಕಷ್ಟಗೂ ಒಂಜಿ ಫಲ ಕೊಡ್ತೇನೆ ಅವಳ ಕನ್ಯಾನ ಸದಾ ಸಿಟ್ಟಿನಂಚಿನ ಎಡ್ಡೆ ಒಂಜಿ ಮನಸ್ದಾರ ಮೂಲಕ ಹಾಂ ಎಸ್ ಇತ್ತ ಮೂಲ ಬನ್ನಾಗ ಒಂಜಿ ಕುಡೊಂಜಿ ವಿಶೇಷತೆ ಅದೊಂದು ಬನ್ನಾಗ ನಮ್ಮ ಮಮತಾ ಶೆಟ್ಟಿ ಆರ್ಲ ಈ ಸಿನಿಮಾಡ ಅಭಿನಯ ಅಂತ ಒಂದು ಇರೊಂದು ಒಂಜಿ ಎಂಕ್ಲೆಗ್ ಒಂಜಿ ಆ ಮೇಕಿಂಗ್ ವೀಡಿಯೋ ದೇಪನಾಗ ಒಂದು ಆರು ಈ ಸಿನಿಮಾಗ ಬತ್ತಿನ ಅದಿಪ್ಪಡು ಒಕ್ಕ ಪೂರ ನುರಿತ ಕಲಾವಿದರ್ಲುಲ್ಲೇರು ಹೊಸ ಬೆರ್ಲುಲ್ಲೇರು ಮಾತ ಕ್ಯಾಟಗರಿ ತಕ್ಲಿಗ್ಲಿರ ಅವಕಾಶ ಕೊಡ್ತಾರೆ ರೈತ ಬಗ್ಗೆ ದಾದ ಬಂತ ದಯಪಂಡ ನಿಕ್ಲೆ ಗೊತ್ತುಪ್ಪು ಅರವಿಂದ್ ಬೋಲಾರ್ ಸರ್ ಎನ್ನ ಸಾಗಣ ಪಂಪನ ಟೆಲಿಫಿಲ್ಮ್ಡೆ ಲೀಡ್ ಕ್ಯಾರೆಕ್ಟರ್ ಮಲ್ತಿನಾರಿ 70 ವರ್ಷ ದುಂಬು ಅರ್ಧ ಪಕ್ಕ ಪಮ್ಮಣ್ಣಿ ದಿ ಗ್ರೇಟ್ ಅರಗದೇ ಮಾತಿನ ಮೂವಿ ಅರೆ ಎನ್ನ ಬಣ್ಣ ಬಣ್ಣದ ಬದುಕು ಕನ್ನಡ ಮೂವಿ ಬುಂಡ ಪಕ್ಕ ಮಾತೆಟ್ಲ ಎನ್ನ ಟಿಗುಳ್ಳಾರು ಅಂಚೆ ನೆಟ್ಟಿ ಅನ್ನ ಮ್ಯಾಂಗ್ಳೂರ್ ಸ್ಲ್ಯಾಂಗ್ಡ್ ಫಸ್ಟ್ ಟೈಮ್ ಮಾರಿ ಆ್ಯಕ್ಟ್ ಮಾಡ್ತಿದ್ದಿಲ್ಲ ಭೋಜನ ಕೂಡ ನೆಟ್ ಭೋಜನಲ್ಲ ನೆಟ್ಟು ಉಳ್ಳೇರಿ ಅಂಚ ಏನು ಏನೆಲ್ಲ ಬುಡ್ದು ಪಾಡಿಸಿ ನೆಟ್ಟು ಡೇಟ್ಸ್ ತಿಕ್ಕಂದಿನ ಕೆಲವು ಆರ್ಟಿಸ್ಟ್ ನಕ್ಳು ಬೋರ್ಡೆ ನಕ್ಳು ಡೇಟ್ಸ್ ತಿಕ್ಕಿದ್ಜಿ ಆಂಡ ತಿಕ್ಕಿನಕ್ಳ ಮಾತಾಂ ಪಾಡ್ತಾರೆ ಮಮತಾ ಶೆಟ್ಟಿನ ಬಗ್ಗೆ ಬಣ್ಣದ ಅಂಡ ಈ ಸಿನಿಮಾ ಎಂಕ ತಿಕ್ಕ ಕಾರಣನೇ ಅಭಿಮತ ಪಂಪನ ಒಂಜಿ ಆ ಟಿ ವಿ ಚಾನಲ್ ದಯಪಂಡ ಎನ್ನ ಭೋಜರಾಜ್ MBBS ಆ ಚಾನಲ್ ಪ್ರದರ್ಶನ ಆದಿತ್ತಂಡ್ರಿ ಅಪ್ಪಕಲ್ಲ ಅವು ಮೂವಿತುದಕ್ಕೂ ಲೈಕ್ ಮಾಡ್ತೇರಿ ಅಂಚ ಎನ್ನ ಕತೆಗೆ ಹಾಕೊಂಡು ಸಪೋರ್ಟ್ ಮಾಡ್ತೇರಿ ಬೊಕ್ಕ ಮಮತಾ ಶೆಟ್ಟಿನ ಸಪೋರ್ಟ್ಲ ಈ ಮೂವಿ ಎಂಕ ನೆಲ್ಲಿಟ್ಟುಕೊಂಡು ಏಕೆ ಕಾರಲ್ಲ ಎಂಕ ಫುಲ್ಲು ಸಪೋರ್ಟ್ ಆದುಳ್ಳೇರಿ ಅಂಚ ಇರ್ ಬಂಡ್ಲಕ್ಕನೆ ಎಂಕುಲ ಪ್ಲ್ಯಾನ್ ಇತ್ತಿನಿ 30 ದಿನ ಮುಗಿಪಾರೆ 30-35 ಇದು ತೂಣಾಗ ಒಂದು 45-50 ದಿನ ಓಪನ್ ತೋಜೊಂದು ಬಜೆಟ್ ಮಲ್ಲ ಅಂಚನೆ ಇಂದು ಎಂಕುಲು ಕಾಂಪ್ರಮೈಸ್ ಇಜ್ಜಿ ಈ ಎಂಗೇಜ್ಮೆಂಟ್ ಸೀನ್ ಇತ್ತಿನ ಒಂಜಿ ದಿನ ಇನ್ನಿಗೆ ಮುಂಜೆ ದಿನ ಅಂಡಿ ಎಂಕುಲು ಇತ್ತೆ ಸಂಗೀತ ಶೃಂಗೇರಿ ಎರಡ ಪಾತೇರಿಯ ಮಸ್ತ್ ಮಲಮಲ್ಲ ಭಾಷೆಡ್ ಮಂತ್ ಬೈದಿನಾರ ಆ್ಯಕ್ಟಿಂಗ್ 777 ಚಾರ್ಲಿ ಆದಿಪ್ಪು ಬಿಗ್ ಬಾಸ್ ಆದಿಪ್ಪು ಮಸ್ತ್ ಪುದರೂಪನ ಕಲಾವಿದೆ ಎರಡ ಪಾತೇರ್ನಾಗ ಪರ್ಟಿಕ್ಯುಲರ್ಲಿ ನಿರ್ದೇಶಕರನ ಬಗ್ಗೆ ಪಂಡೇರು ಈತು ಕೂಲ್ ಆ್ಯಂಡ್ ಕಾಮು ನಿರ್ದೇಶಕರನ್ನು ಯಾನು ಈಡೆ ಮುಟ ಮಂದಿನ ಕೆಲಸದ ಈಡೆ ಮುಟ ತೋತಿ ಜೀವಂಡದನ್ನು ಯಾನು ಏನೊಂದಿತ್ತೆ ಈತು ಕಲಾವಿದ ರೂಪನಾಗ ನಿರ್ದೇಶಕ ಭಯಂಕರ ಮಂಡ ಬೆಚ್ಚಡು ಉಪ್ಪೇರ ಸಾಧ್ಯತೆ ಉಂಟು ದಯಪಂಡಾಗ ಒರಿ ಓಲೋಲು ಉಪ್ಪಿರು ಅಕ್ಲೇನು ಪೂರ ಒಂಜೇ ಜಾಗೆಡು ಕುಲ್ಲ ಓಡು ಅಕ್ಲೆ ಕತೆ ಬನ್ನೋಡು ಅಕ್ಕಲ್ಡ ಆ್ಯಕ್ಟಿಂಗ್ ದೆಪ್ಪೋಡು ಇಂದು ಕಾಂಪ್ಲಿಮೆಂಟ್ಸ್ ಒಂಜಿ ಈತ ಮಲ್ಲ ಕಲಾವಿದೆ ಒಂದು ನಿರ್ದೇಶಕನ ಬಗ್ಗೆ ಆ ಪಾತ್ರ ಪನ್ಪನಂಚಿ ನಾತು ಸುಲಭ ಹತ್ತತೆ ಅವು ಆ ಔಟ್ ಕೊಡ್ತಾರ ಒಂಜಿ ಹಾಸ್ಪಿಟಾಲಿಟಿ ಪನ್ಪನ ಖಂಡಿತ ಎಂಕುಲು ಯಾನು ಪ್ರತಿ ಒರಿಯೇ ಎಲ್ಲೇ ಕಲಾವಿದರದು ಮಲ್ಲ ಕಲಾವಿದ ಮುಟ್ಟ ಐಟ್ಲ ಸಂಗೀತ ಶೃಂಗೇರಿ ಈ ನಮ್ಮ ಸಟ್ಟಡಿ ಬಂಡ ಬೆಂಗಳೂರ್ದು ಬತ್ತದ ಮೂಲು ಒಂದು ಸೆಟ್ ಆತೀನಿ ಒಂದು ಬೆಂಗಳೂರು ಬತ್ತ ನಮ್ಮ ಟೀಮ್ ಸೇರ್ತೀನಿ ಸಂಗೀತ ಶೃಂಗೇರಿ ಮಾತ್ರ ಅಂಚ ಹರೇಕಿಲ್ಲ ನಮ್ಮ ಒಂಜಿ ನೆಟ್ಲ ಕಮ್ಮಿ ಮಾಡ್ತಿದ್ದ ಅಂಚ ಎಸ್ ಸರ್ ಲಾಸ್ಟಿಗೆ ಪನ್ಪುನ್ನೊಂದು ಅಂಡ ಇರ್ನ ಸಿನಿಮಾಗ ಒಂಜಿ ತುಳುವೇರು ಕಾತೊಂದುಲ್ಲೇರು ಮಲ್ಲ ಲೆವೆಲ್ದ ದಯಪಂಡ ನೆಡ್ದುಂಬ ಐದಿನ ಸಿನಿಮಾ ಅಂತ ಇಷ್ಟಪಡ್ತೀರಿ ಭಾರಿ ತಾರಾಗಣ ಭಯಂಕರ ಮಲ್ಲ ಉಂಡು ತುಳುವೇರಿಗೆ ದಾದ ಪನ್ಪರ್ ಈ ಸಿನಿಮಾದ ಬಗ್ಗೆ ದಾದ ಒಂದು ಸ್ಪೆಷಲ್ ಅಪ್ಡೇಟ್ ಅದಲ್ಲ ಕೊರ್ಪುಂಡು ಒಂದು ತುಳುನಾಡ್ದಕ್ಲೆಗೆ ಅದೇ ಬಂಡ ಆಲ್ ಕರ್ನಾಟಕದ ಪ್ರತಿ ಒಂದು ರಿಕ್ಷಾ ಡ್ರೈವರ್ನ ಕಲೆಗೋಸ್ಕರ ಮಲ್ತಿನ ಒಂಜಿ ಸಬ್ಜೆಕ್ಟ್ ಅವು ಪ್ರತಿವರೆಗೆಲ್ಲ ನಾಟೊಂದು ಸಬ್ಜೆಕ್ಟ್ ನಮ್ಮ ತುಳುನಾಡ್ದಕ್ಕಲು ಕುಡ್ಲದ ಕನ್ನಡ ಭಾಷೆ ಬಂಡ ಕುಡ್ಲ ಕನ್ನಡ ಸ್ಲ್ಯಾಂಗ್ ಮಲ್ತಿನ ಈ ಮೂವಿಗೆ ನಿಖಲು ಸಪೋರ್ಟ್ ಮಲ್ಪಡು ನಿಖಲನೇ ಮೂವಿ ನಿಖಲನೇ ಊರ್ದ ಡೈರೆಕ್ಟ್ರ್ ನಿಖಲು ಸಪೋರ್ಟ್ ಮಲ್ಪಲೆ ನಿಖಲನೇ ಟೀಮು ಎಸ್ ಸರ್ ಥ್ಯಾಂಕ್ ಯು ಸರ್ ಎಡ್ಡೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಸ್ ನಮ್ಮೊಟ್ಟಿಗೆ
ಪುಷ್ಪರಾಜ್ ಬೊಳ್ಳರ್ ಸರ್ ಉಳ್ಳೇರು ಅಣ್ಣ ಸುರುಕಾದ ನಮಸ್ಕಾರ. ಆಫ್ಟರ್ ಸೂಪ್ರಮ್ ಸೋಯ್ ನಡೆದ ಬಗ್ಗೆ ಹೆಂಗೆ ಒಲ್ಲ ತುಯ್ಯರ ದಿಕ್ಕಿದ್ದಾರೆ ಇನ್ನು ತಿಕ್ಕಿಯರು ಎಂಚ ಉಳ್ಳರು ಸೌಖ್ಯ ಅಣ್ಣ ಸೌಖ್ಯ ಇರೆಂಚೊಲ್ಲರು ಯಾನ್ ಸೌಖ್ಯ ಎಂಚ ಹೋಗುಂಡು ಲೈಫ್ ಲೈಫ್ ತೊಂದರೆ ಎಡ್ಡೆಡ್ ಬೋದುಂಡು ದೇವರೊಂಜಿ ಸಾದಿ ಕೊಡ್ತೀರ ಆ ಸಾದಿಡೆ ಬೋಂದುಲ್ಲ ಎಷ್ಟು ಬಾರಿ ಖುಷಿ ಉಂಟು. ಖುಷಿ ಉಂಡು ಮಸ್ತ್ ಖುಷಿ ಉಂಡು. ಎಸ್ ಇಸ್ಮಾಯಿಲ್ ಮೂಡಿಶೆಡ್ಡೆ ಅವ್ರನ್ನ ನಿರ್ದೇಶನದ ಸಿನಿಮಾ ಆಯ್ತು ಆವೊಂದು ಉಪ್ಪು ಎಂಚ ಆವೊಂದುಂಡು ಚಿತ್ರೀಕರಣ ಖುಷಿ ಆವೊಂದುಂಡು ಒಂಜಿ ಮಲ್ಲ ಪ್ರಾಜೆಕ್ಟ್ ಬನೋಲಿ ಅಂಚಿನ ಒಂಜಿ ಮೂವಿ ಆವೊಂದುಂಡು ಇಸ್ಮಾಯಿಲ್ ಮೂಡಿಶೆಡ್ಡೆ ಮೇಲೆ ನಿರ್ದೇಶನ ಮಲ್ತಿನ ಅಂಚಿನ ಐಟ್ ಒಂಜಿ ಎಲ್ಲಿ ಒಂಜಿ ಪಾತ್ರ ಯಾನ್ ಮಲ್ತೊಂದುಲ್ಲ ಖುಷಿ. ಸೊ ಏದು ದಿನದ ಚಿತ್ರೀಕರಣ ಆಂಡು ಎಂಚಾಂಡು ಓವರಲ್ ಇಜ್ಜಿ ಎಂಕೆಂದು ಮೋಸ್ಟ್ಲಿ ಎನ್ನ ಮೂಜಿನೇ ದಿನತ ಶೂಟು ಟೋಟಲ್ ಒಂಜಿ ಐನ ಆಜಿ ದಿನ ಆಣ ಮೋಸ್ಟ್ಲಿ. ಎಸ್ ಇತ್ತ ಸೂಪ್ರಮ್ ಸೋರ್ದ ಬಗ್ಗೆ ಪುಷ್ಪಣ್ಣನ ಮಾತಿರ್ಲ ದರಿತ ಮಿತ ನನಾತ ತುಯ್ಯರು ಇಷ್ಟಪಡಂದುಲ್ಲೇರು ದಾದ ಬನ್ಪರ್ ಒಂಜಿ ಕೆಬಿ ಪಾತೆರ ಜನಕ್ಕೆ ದಾಲಜಿ ಪುಷ್ಪಣ್ಣೆ ದುಂಬದ ಪುಷ್ಪಣ್ಣೆ ಲೆಕ್ಕನೇ ಒಳ್ಳೆ ದಾಲ ಚೇಂಜಸ್ ಆತಿಜಿ ಮೂವಿ ಒಂಚೂರು ಜಾಸ್ತಿ ಬರೋದುಂಡು ದಾನ ಪೂರ ನಿಖಲ್ನ ಆಶೀರ್ವಾದಗಳು ಬರೋದು ಪುನಾತಿ ಎಲ್ಲಿಯ ಕಲಾವಿದನ ಮಾತೆಲ್ಲ ತಾಟಿ ಬಟ್ಟದು ಮಲ್ಲ ಮಟ್ಟಿಗೆ ಮುಟ್ಟಾದಾರೆ ನನ್ನೆಲ್ಲ ಇಂಚೆನೆ ಅನ್ನ ಓವೇ ಮೂವಿ ಬತ್ತನ ಇಂಚೆನೆ ಸಪೋರ್ಟ್ ಮಾಡ್ಕೊಳ್ಳಿ ಅದಕ್ಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು. ತುಯ್ಯರತೆ ಒಂದು ಪದ್ಮನಾಭ ಆ್ಯಂಡ್ ಫ್ಯಾಮಿಲಿ ಸಿನಿಮಾದ ಒಂಜಿ ಮೇಕಿಂಗ್ ಸ್ಟೋರಿ. ಈ ಸಿನಿಮಾ ಸುರತ್ಕಲ್ಡಿನ ಚಿತ್ರೀಕರಣ ಆವೊಂದಿತ್ತು ನಮ್ಮ ಇಡೆಗಿನ ಬೈದ ಘಟಾನುಘಟ್ಟಿ ಕಲಾವಿದರನ್ನ ಕೊಲು ಮಾತೆರ್ಲ ಮುಲ್ಪ ಉಳ್ಳೇರು. ಸೊ ಎಂಚಾಂಡು ಓವರಾಲ್ ವೀಡಿಯೋ ನಿಕ್ಲಿಗೆ ಇಷ್ಟ ಆದಿತ್ತು ವೀಡಿಯೋ ಲೈಕ್ ಮನ್ಪುಲೆ ಚಾನಲ್ ಸಬ್ಸ್ಕ್ರೈಬ್ ಮನ್ಪುಲೆ ಕುಡಂಜಿ ಸ್ಟೋರಿ ದೊಟ್ಟಿಗೆನ ಕುಡಂಜಿ ರಿವ್ಯೂ ದೊಟ್ಟಿಗೆನ ವೀಡಿಯೋ ದೊಟ್ಟಿಗೆನ ನಿಖಿಲೆದ್ರು ಬರ್ಪೇಡೆ ಮೊಟ್ಟ ತೊಂದು ಪ್ಲೇ ಬೊಂಬಾಟ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ನಮಸ್ಕಾರ.